ಏನಿಲ್ಲ ನೋಡಿಯಪ್ಪ, ಫ್ರಸ್ಟ್ರೇಷನ್ ಆಗಿದ್ದಾರೆ. ಅಂಥದ್ದೇನಾದ್ರು ನಾನು ರಾಜಕಾರಣದಲ್ಲಿ ಅಂತ ಕೆಲಸ ಮಾಡಿದ್ರೆ ಇವತ್ತೇ ನಿವೃತ್ತಿ ಘೋಷಣೆ ಮಾಡಿದ್ರು. ಪಾಪ ಹತಾಶ ಮಾತಾಡ್ತಾ ಇದ್ದಾರೆ. ನನ್ನ ಮೇಲೆ ಎಲೆಕ್ಷನ್ ನಿಂತಿದ್ರಲ್ಲ, ಅವರು ಸೋತ್ರಲ್ಲ, ಯಾಕೆ ಮಾತಾಡಲಿಲ್ಲ ಆಗ? ಇಲ್ಲ ಅವ್ರ ತಂದೆ ನಿಂತಿದ್ರಲ್ಲ, ಯಾಕೆ ಮಾತಾಡ್ಲಿಲ್ಲ? ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗೆ ತೂಕ ಇರಬೇಕು, ಗೌರವ ಇರಬೇಕು. 1,23,000 ಅಂತರದಿಂದ ನಮ್ಮ ಕನಕಪುರ ಜನತೆ ನನಗೆ ಕಳಿಸ್ಕೊಟ್ಟಿದ್ದಾರೆ. ಏನ್ ದಡ್ರವರು? ಇಡೀ ರಾಜ್ಯಕ್ಕೆ ನಾನು ಕ್ಷೇತ್ರಕ್ಕೆ ಹೋಗದೆ ಹೋದ್ರು ಹೈಯೆಸ್ಟ್ ಓಟಿಂದ ನನ್ನ ಕಳಿಸ್ಕೊಟ್ಟಿದ್ದಾರೆ. ನನ್ನ ಮೇಲೆ ಇರುವಂತ ಪ್ರೀತಿಗೆ ವಿಶ್ವಾಸ, ನನ್ನ ಬೆಳೆಸಿದ್ದಾರೆ, ಸಾಕಿದ್ದಾರೆ. ಸೊ ನೀವು ಏನೇನೋ ಮಾತಾಡ್ತೀನಿ ಅಂದ್ರೆ ನಿಮ್ ಗೌರವ ಹಾಳಾಗ್ತಾ ಇದೆ ಕುಮಾರಣ್ಣ. ಇದರಿಂದ ನಿಮ್ಗೇನು ಒಳ್ಳೇದಾಗುದಿಲ್ಲ. ಸುಮ್ಮನೆ ನಿಮ್ಗೆ ಜನ ನೋಡಿ ನಗ್ತಾರೆ. ಅಲ್ಲಿ ಹೋಗಿ ನಮ್ಮೂರ್ ಜನನ, ನಮ್ಮ ಕ್ಷೇತ್ರ ಜನ ಕೇಳಿ, ಯಾವ್ದಾದ್ರು DK ಶಿವಕುಮಾರ್ಗೆ ಮಾಡ್ತಾವನೆ ಅಂತ ನಿಮ್ ಕಾರ್ಯಕರ್ತರು ಕೇಳಿ, ನನ್ಗೆ ಬೇಡ. ನಮ್ಮ ಪಾರ್ಟಿಯವ್ರು ಕೇಳಕ್ ಹೋಗಿ ನಿಮ್ ಕಾರ್ಯಕರ್ತರಿಗೆ ಅವ್ರು ಯಾರು ಒಬ್ಬ ಇಂಥ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ನಾವು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ನೀವೇನು ಒಪ್ಕೋತೀರಾ? ಇದು ಸರಿ ಇಲ್ಲ. ನಿಮ್ಮವ್ರು ಕೂಡ ಪೋಸ್ಟರ್ ಹಾಕಿದ್ದಾರೆ ನೋಡ್ರಿ, ಯಾವನ್ ಹಾಕಿದ್ರು ತಪ್ಪೆ. ನಾನು ಅದೆಲ್ಲ ನಾನು ಹೇಳಕ್ ತಯಾರಿ. ಯಾರು ಹಾಕಿದ್ರು ತಪ್ಪೆ. ನಾನು ಅಂತ ಕೀಳ್ ರಾಜಕಾರಣಕ್ಕೆ ಯಾರಿಗೂ ನಾನು ಎನ್ಕರೇಜ್ ಮಾಡಕ್ ಹೋಗುದಿಲ್ಲ.